ಉಳ್ಳಾಲ ತಾಲೂಕಿನ ಕುಂಪಲದ ಚಿತ್ರಾಂಜಲಿ ನಗರದಲ್ಲಿ ಲಕೋಟೆಯಲ್ಲಿ ಮಾನವ ಅಸ್ಥಿಪಂಜರಗಳು ಪತ್ತೆಯಾದ ಘಟನೆ ಶನಿವಾರ ನಡೆದಿದೆ. ಇದು ಸ್ಥಳೀಯರ ಗಮನಕ್ಕೆ ಬರ್ತಾ ಇದ್ದಂತೆ ಜನರು ಆತಂಕಿತರಾಗಿ ಸ್ಥಳದಲ್ಲಿ ಜಮಾಯಿಸಿ ಇದೆಂತ ವಿಚಿತ್ರ ಅಂತ ಚರ್ಚಿಸಿದ್ದಾರೆ. ಬಳಿಕ ಈ ವಿಚಾರವನ್ನ ಪೊಲೀಸರಿಗೆ ತಲುಪಿಸಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಇದು ಸ್ಥಳೀಯ ಮಹಿಳೆಯೊಬ್ಬರು ಮಾಡಿದ ಎಡವಟ್ಟು ಅಂತ ಗೊತ್ತಾಗಿದೆ. ಇಲ್ಲಿನ ಮಹಿಳೆಯೊಬ್ಬರು ವೈದ್ಯರೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ನಿವೃತ್ತಿಯಾಗಿ ವೈದ್ಯರು ಮನೆ ಬಿಟ್ಟು ಹೋದಾಗ ಅಲ್ಲಿದ್ದ ಕೆಲ ವಸ್ತುಗಳನ್ನ ತನ್ನ ಮನೆಗೆ ತಂದಿದ್ದಾರೆ. ಇದರಲ್ಲಿ ಸಂಸ್ಕರಿಸಿ ಇಡಲಾದ ಮಾನವನ ಅಸ್ಥಿಗಳು ಕೂಡ ಇದ್ದು ಅದನ್ನ ಮನೆಯಿಂದ ಹೊರಗೆ ಬಿಸಾಡಿದ್ದಾರೆ. ಇದು ಯುವಕನೊಬ್ಬನಿಗೆ ಸಿಕ್ಕಿದ್ದು, ಯುವಕ ಈ ವಿಚಾರವನ್ನ ಊರಿನ ಜನರಿಗೆ ಮುಟ್ಟಿಸಿದ್ದಾನೆ. ಇದು ಜನರ ಆತಂಕಕ್ಕೆ ಕಾರಣವಾಗಿದ್ದು, ಪೊಲೀಸರು ಅಸಲಿ ಸತ್ಯ ತಿಳಿಸಿದ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ.